ಬಿಲ್ಲವರ ಆರಾಧ್ಯರಾದ ಕೋಟಿ ಚೆನ್ನಯ್ಯರ ಬಗ್ಗೆ ಹಾಗೂ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿಯವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದನ್ನ ಜಗದೀಶ್ ಅಧಿಕಾರಿ ಅವರ ಮುಖಕ್ಕೆ ಮಸಿ ಬೆಳೆದರೆ 1 ಲಕ್ಷ ರೂಪಾಯಿ ಘೋಷಿಸುತ್ತೇನೆ ಎಂದು ಹೇಳಿರುವ ಪ್ರತಿಭಾ ಕುಳಾಯಿ ಅವರ ಹೇಳಿಕೆಯನ್ನ ನಾನು ಸಮರ್ಥಿಸುವುದಿಲ್ಲ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಜನಾರ್ದನ ಪೂಜಾರಿ ಮತ್ತು ಕೋಟಿ ಚೆನ್ನಯ್ಯರ ವಿರುದ್ಧ ಜಗದೀಶ್ ಅಧಿಕಾರಿ ನೀಡಿದ ಹೇಳಿಕೆ ಖಂಡನೀಯ ಎಂದು ಯುಟಿ ಖಾದರ್ ಹೇಳಿದರು. ಈಗ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಮತ್ತು ಕೋಟಿ ಚೆನ್ನಯ್ಯ ಅವರ ಮೇಲೆ ಏನು ಹೇಳಿಕೆ ನೀಡಿದೆ ಅದು ಬಹುಶಃ ಖಂಡನೀಯ. ಒಂದು ಅದು ಗೊತ್ತಿಲ್ಲದೆ ಅದು ನಮ್ಗೆ ಗೊತ್ತಿಲ್ಲ, ಅದು ತಪ್ಪಿ ಬಂದದ್ದ ಏನಂತೇಳಿ ಅದು ಆ ರೀತಿ ಯಾರು ಕೂಡ ಮಾತಾಡ್ಬೋದು. ಎಲ್ಲರೂ ಕೂಡ ಬಾಯಿಂದ ತಪ್ಪೊಮ್ಮೆ ಬರ್ತದೆ, ಇಲ್ಲಾಂತ ಹೇಳಿ ಕೂಡ ಆಗುವುದಿಲ್ಲ. ಏನಿದ್ರು ಕೂಡ ಅದು ಸರಿಯಲ್ಲ. ಸೊ ಆ ಮಾತು ಎಲ್ಲರಿಗೂ ಕೂಡ ನೋವು ತಂದಿದೆ, ಸರ್ವರಿಗೂ ಕೂಡ. ಕೋಟಿ ಚೆನ್ನಯ್ಯರ ಬಗ್ಗೆ ಮಾತಾಡುವಂಥದ್ದು ಅಥವಾ ಬಿಲ್ಲವ ಕಮ್ಯುನಿಟಿ ಬಗ್ಗೆ ಮಾತಾಡುವಂಥದ್ದು, ಇದರ ಬಗ್ಗೆ ಮಾತಾಡುವಂಥದ್ದು. ಸೊ ಅದರಲ್ಲಿ ಈ ರೀತಿಯ ಹೇಳಿಕೆ ಕೂಡ ನಾನು ಸಮರ್ಥಿಸಿಕೊಳ್ಳಲಿಕ್ಕೆ ಹೋಗುವುದಿಲ್ಲ.